ಮಂಗಳೂರು ನಗರದ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬರು ನನ್ನನ್ನು ಹಿಂಬಾಲಿಸಿಕೊಂಡು ಬಂದು ಕೊಲೆ ಯತ್ನ ನಡೆಸಿದ್ದಾರೆಂದು ಹಾಗೂ ಇಂಟರ್ನೆಟ್ ಕರೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಆದರೆ ಕೊಲೆ ಯತ್ನ ಸುಳ್ಳು, ಆದರೆ ಕರೆ ಬಂದಿರುವುದು ನಿಜ ಎಂದು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಬೆಳಗ್ಗೆ ಒಬ್ಬ ವ್ಯಕ್ತಿ ಸುಮಾರು 27-28 ವರ್ಷದ ವ್ಯಕ್ತಿ ಬಂದ್ಬಿಟ್ಟು ನನಗೆ ಇಂಟರ್ನೆಟ್ಟಿಂದ ಕರೆ ಬಂದಿದೆ ಮತ್ತು ನನಗೆ ಜನ 2-3 ಬೈಕಲ್ಲಿ ಫಾಲೋ ಮಾಡಿದ ರೀತಿಯಲ್ಲಿ ಅನ್ನಿಸ್ತು ಮತ್ತು ಫಾಲೋ ಮಾಡಿದ್ದಾರೆ ಅಂತೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಮತ್ತು ಫೋನ್ ಮಾಡಿದಾಗ ನನಗೆ ಜೀವ ಬೆದರಿಕೆ ಹಾಕಿದ್ರು ಅನ್ನುವಂಥ ವಿಚಾರವನ್ನು ಹೇಳಿ ಆತಂಕಗೊಂಡು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದರ ಮೇಲೆ ನಾವು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಪ್ರಕರಣ ಅಂತಂದರೆ ಇಂಟರ್ನೆಟ್ ಕಾಲಲ್ಲಿ ಒಂದು 3-4 ಸರಿ ಫೋನ್ ಮಾಡಿರುವಂಥದ್ದು. ನಂತರ ಆ ವ್ಯಕ್ತಿಯನ್ನು ನಾವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಇಂಟರ್ನೆಟ್ ಕಾಲ್ ಬಂದಿರುವಂಥದ್ದು ನಿಜ ಇರುತ್ತೆ. ವ್ಯಕ್ತಿಯೊಬ್ಬರು ಕಂಕನಾಡಿ ಠಾಣೆಗೆ ಆಗಮಿಸಿ ತನಗೆ ಇಂಟರ್ನೆಟ್ ಮೂಲಕ ಬೆದರಿಕೆ ಕರೆ ಬಂದಿರುವುದಾಗಿ ಹಾಗೂ ತನ್ನನ್ನು ಯಾರೋ 2-3 ಬೈಕ್ಗಳಲ್ಲಿ ಹಿಂಬಾಲಿಸುತ್ತಿರುವುದಾಗಿ ದೂರು ನೀಡಿದ್ದರು. ಅದರಂತೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಿದಾಗ ಇಂಟರ್ನೆಟ್ ಮೂಲಕ ಆ ವ್ಯಕ್ತಿಗೆ 3-4 ಬಾರಿ ಕರೆ ಬಂದಿರುವುದು ಸಾಬೀತಾಗಿದೆ. ಕರೆಯ ಮೂಲಕ ತನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದಾಗಿ ಆ ವ್ಯಕ್ತಿ ದೂರಿನಲ್ಲಿ ತಿಳಿಸಿದ್ದು, ಆ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದರು. ಆ ವ್ಯಕ್ತಿಯು ದೂರಿನಲ್ಲಿ ತಿಳಿಸಿರುವಂತೆ ಯಾರು ಹಿಂಬಾಲಿಸಿಕೊಂಡು ಬಂದ ಬಗ್ಗೆ ಸಿಸಿ ಕ್ಯಾಮೆರಾ ಫುಟೇಜ್ ಪರಿಶೀಲಿಸಿದಾಗ ಅದು ಫುಡ್ ಡೆಲಿವರಿಯ ವಾಹನವಾಗಿದ್ದು, ಅದು ದೂರು ನೀಡಿರುವ ವ್ಯಕ್ತಿಯ ಪಕ್ಕದ ಮನೆಗೆ ಆರ್ಡರ್ ಪೂರೈಕೆಗಾಗಿ ಬಂದಿತ್ತು. ಈ ಬಗ್ಗೆ ದೂರುದಾರರಿಗೂ ಮನವರಿಕೆಯಾಗಿದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರಕರಣದ ಕುರಿತಂತೆ ಕೊಲೆ ಯತ್ನ ನಡೆದಿದೆ, ಬೈಕ್ಗಳಲ್ಲಿ ವ್ಯಕ್ತಿಯೊಬ್ಬರನ್ನು ಹಿಂಬಾಲಿಸಿಕೊಂಡು ಬರಲಾಗಿದೆ, ವ್ಯಕ್ತಿ ಅದೆಲ್ಲದರಿಂದ ತಪ್ಪಿಸಿಕೊಂಡು ಮನೆ ತಲುಪಿದ್ದಾರೆ ಎಂದೆಲ್ಲ ತಪ್ಪಾಗಿ ಸುದ್ದಿಯಾಗಿತ್ತು. ಅಂತಹದ್ದೇನೂ ಆಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಇಂಟರ್ನೆಟ್ ಕಾಲಲ್ಲಿ ನಮಗೆ ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ. ಆಮೇಲೆ ನಾವು CCTVಲಿ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಫಾಲೋ ಮಾಡಿದಂಥ ಗಾಡಿ ಏನಿದೆ ಅದು ಝೊಮ್ಯಾಟೊ ಗಾಡಿ ಇದೆ. ಅದು ಯಾರು ವ್ಯಕ್ತಿ ಇದ್ದಾನೆ ಈ ವ್ಯಕ್ತಿಯ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಒಂದು ಮನೆಗೆ ಆರ್ಡ್ರ್ ತೊಗೊಂಡೋಗಿರೋವಂಥದ್ದು. ಸೊ ಅವರು ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ರು ಅವ್ರಿಗೂ ಕೂಡ ಇದು ಸ್ಪಷ್ಟ ಆಗಿದೆ, ಯಾರು ನನ್ನ ಫಾಲೋ ಮಾಡಿಲ್ಲ ಅನ್ನೋಂಥದ್ದು. ಫೋನ್ ಕರೆ ಮಾಡಿದಂಥವರು ಯಾರು ಅನ್ನೋಂಥದ್ದಕ್ಕೆ ಇಂಟರ್ನೆಟ್ ಕಾಲ್ ಇದೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ನನಗೆ ಅಂತಂದಷ್ಟೇ ಹೇಳಿದ್ದಾರೆ. ದೂರುದಾರರಿಗೆ ಇಂಟರ್ನೆಟ್ ಕರೆ ಬಂದಿರುವುದಕ್ಕೂ ಆ ವ್ಯಕ್ತಿ ಪಂಪೆಲ್ನಿಂದ ಹೋಗುವ ಸಂದರ್ಭ ಗಾಡಿಗಳಲ್ಲಿ ತನ್ನನ್ನು ಯಾರು ಹಿಂಬಾಲಿಸುತ್ತಿರುವುದಾಗಿ ಅನಿಸಿತ್ತು ಎಂದು ಹೇಳಿಕೊಂಡಿದ್ದಾರೆ. ಅಂತಹ ಭಾವನೆ ಮೂಡುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಇಂತಹ ಸುದ್ದಿಗಳನ್ನು ಬ್ರೇಕಿಂಗ್ ಆಗಿ ಹರಿಯಬಿಡುವುದರಿಂದ ಸಾಮಾಜಿಕ ಶಾಂತಿಗೆ ತೊಂದರೆಯಾಗುತ್ತಿದೆ ಎಂದರು. ಸೊ ಮಂಗಳೂರಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ಅವರು ಆತಂಕಗೊಂಡಿರುವಂಥದ್ದು ಒಂದು. ಎರಡನೇದು, ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಆಗಿದೆ, ಮಿಸ್ಇನ್ಫಾರ್ಮೇಷನ್ ಆಗಿದೆ. ಅವನಿಗೆ ಯಾರೋ ಚೇಸ್ ಮಾಡಿ ಹೊಡಿಲಿಕ್ಕೆ ಹೋಗಿದ್ರು, ಆಮೇಲೆ ಅವನಿಗೆ ಬೈಕಲ್ಲಿ ಚೇಸ್ ಮಾಡಿದಾಗ ಅವ್ರನ್ನೆಲ್ಲ ಮೀರಿಬಿಟ್ಟು ಗಾಡಿ ಓಡಿಸ್ಕೊಂಡು ಬಂದು ಮನೆ ತಲುಪಿದ್ದಾನೆ, ಮತ್ತು ಗಾಡಿ ಅಡ್ಡ ಹಾಕಿದ್ರು ಅಂತೆಲ್ಲ ಕೆಲವು ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಿದೆ. ಅದು ಯಾವುದೂ ಆಗಿಲ್ಲ. ಅವ್ರಿಗೆ ಬಂದಿರುವಂಥದ್ದು ಒಂದು ಇಂಟರ್ನೆಟ್ ಕಾಲ್ 3-4, ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು ಅಷ್ಟೇ ನಮಗೆ ಕಂಪ್ಲೇಂಟ್ ಕೊಟ್ಟರು. ಈಗ ಉಳ್ಳಾಳದಲ್ಲಿ ಒಬ್ಬ ವ್ಯಕ್ತಿ ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಮೂರು ಜನ ಒಂದು ಕಾಂಪೌಂಡ್ ಹತ್ರ ನಿಂತ್ಕೊಂಡು ನನಗೆ ಏಕಾಏಕಿ ಮಚ್ಚುಲಾಂಗ್ಗಳಿಂದ ಓಡಿಸ್ಕೊಂಬಂದರು. ನಾನು ಓಡಿಬಂದು ಪ್ರಾಣ ಉಳಿಸ್ಕೊಂಡೆ ಅಂತಂದು ಅಲ್ಲಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ನಾವು ನಂತರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಯಾವುದೂ ಇಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂತು. ಮತ್ತು ಬೇರೆ ಅಂಶಗಳೆಲ್ಲ ವೆರಿಫೈ ಮಾಡಿದಾಗ ಅದು ಸುಳ್ಳು ಮಾಹಿತಿ ಮತ್ತು ಸುಳ್ಳು ಮಾಹಿತಿಯನ್ನು ಸ್ಪ್ರೆಡ್ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಿವೆಂಟಿವ್ ಕೇಸಸಲ್ಲಿ ಒಂದು 110 ಪ್ರಕರಣ CRPC ಅಡಿಯಲ್ಲಿ ನಾವು ದಾಖಲು ಮಾಡಿಕೊಂಡು ಅವನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಂಟರ್ನೆಟ್ ಕಾಲ್ 4 ಸರಿ ಬಂದಿರುವಂಥದ್ದು ನಿಜ ಇದೆ. ಸೊ ಹಂಗಾಗಿ ಅದನ್ನು ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಅದೇ ನಾನು ಭಾಳ ಸ್ಪಷ್ಟವಾಗಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಸಾಮಾಜಿಕ ಜಾಲತಾಣಗಳ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನಾನು ಹೋಗಿದ್ದೆ. ನಂತರದಲ್ಲಿ ಇಮಿಡಿಯೇಟಾಗಿ ನಾನು ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಆ ವ್ಯಕ್ತಿ ಯಾರಿದ್ದ ಅವನ ಹತ್ರ ಮಾತಾಡಿ ನಂತರ CCTV ಎಲ್ಲ ವೆರಿಫೈ ಮಾಡಿ ಒಂದು ಹಾಫ್ ಆನ್ ಅವರಲ್ಲಿ ನಾವು ವಿ ವೇರ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಮತ್ತು ಇಮಿಡಿಯೇಟಾಗಿ ಅವ್ರ ಹತ್ರ ಇಂಟರ್ನೆಟ್ ಕಾಲ್ ಬಂದಿರುವಂಥದ್ದು ಅವ್ರ CD ಇದ್ರ ಮೇಲೆ ಹೌದು ಮೊಬೈಲಲ್ಲಿ ಬಂದಿರುವಂಥದ್ದು ಎಷ್ಟು ಡ್ಯೂರೇಷನ್ ಮಾತಾಡಿದ್ದಾರೆ ಅದ್ರ ಏನೇನು ನಮಗೆ ಮಾಹಿತಿ ಸಿಕ್ತು ಅದ್ರ ಮೇಲೆ
ಅದ್ರ ಮೇಲೆ ಒಂದು ಪ್ರಕರಣವನ್ನು ಇಮಿಡಿಯೇಟಾಗಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಭಾಳ ಸ್ಪಷ್ಟವಾಗಿ ನಮಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಇಂಟರ್ನೆಟ್ ಕರೆ ಬಂದದ್ದಕ್ಕೂ ಮತ್ತು ನಾನು ಪಂಪಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಅವರ ಸ್ನೇಹಿತರು ಯಾರೋ ಒಬ್ಬರು ಆಸ್ಪತ್ರೆಯಲ್ಲಿ ಇದ್ದರು ಅಂತ ಆಸ್ಪತ್ರೆಯಿಂದ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಗಾಡಿಗಳು ಒಂದು 2-3 ಯಾಕೋ ನನಗೆ ಇಂಡಿಕೇಟ್ ಒಂಥರ ನನಗೆ ಫೀಲ್ ಆಯಿತು, ಫಾಲೋ ಮಾಡ್ತಿದ್ದಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಯಾಕೆಂದರೆ ಕರೆ ಮಾಡಿಬಿಟ್ಟು ಅವಾಚ್ಯ ಶಬ್ದಗಳಲ್ಲಿ ಬೈದಂಥ ಸಂದರ್ಭದಲ್ಲಿ ಮತ್ತು ಬೇರೆ ರೀತಿ ಬೆದರಿಕೆ ಆಗ್ತಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ರೆಟ್ರೋಸ್ಪೆಕ್ಟಿವ್ ಥಿಂಕ್ ಮಾಡಿದಾಗ ನಮಗೆ ಅಲ್ಲಿ ಯಾರೋ ಫಾಲೋ ಮಾಡ್ದಂಗೆ ಆಯ್ತಲ್ಲ, ಆ ಥರ ಅನಿಸೋಂಥ ಸ್ವಾಭಾವಿಕ. ಸೊ ಏನೇ ಮಾಹಿತಿ ಇದ್ರೂ ಇಮಿಡಿಯೇಟಾಗಿ ಪೊಲೀಸರು ಗಮನಕ್ಕೆ ತರಬೇಕು ಸಾರ್ವಜನಿಕರು. ಮತ್ತು ಪೊಲೀಸರ ಗಮನಕ್ಕೆ ತಂದಮೇಲೆ ಇಮಿಡಿಯೇಟಾಗಿ ಕ್ವಿಕ್ಲಿ ವಿ ವಾಂಟ್ ಟು ಕ್ಲಿಯರ್ ದಿ ಏರ್. ಅದು ನಿಜವಾಗಿ ಆಗಿದೆಯಾ ಅಥವಾ ಅದು ಬೇರೆ ಬೇರೆ ರೀತಿ ಭಾವನೆಗಳಲ್ಲಾಗಿದೆಯಾ ಅನ್ನೋಂಥದ್ದೆಲ್ಲ ನಮಗೆ ಸ್ಪಷ್ಟ ಆಗುತ್ತೆ. ಕೆಲವು ಎಲ್ಲ ನಾನು ಬ್ಲೇಮ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಕೂಡ ಕ್ವಿಕ್ಕಾಗಿ ಇಮಿಡಿಯೇಟಾಗಿ ಆಗಿಬಿಡ್ತಾರೆ, ಏನೋ ಒಂದು ದೊಡ್ಡ ಸುದ್ದಿ ಬ್ರೇಕ್ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತಂದು. ಸೊ ಬಟ್ ಅದನ್ನು ಸ್ವಲ್ಪ ವೆರಿಫೈ ಮಾಡ್ಕೊಂಡು ಹಾಕಿದರೆ ಏನಾಗುತ್ತೆ, ಗೊಂದಲ ನಿವಾರಣೆ ಆಗುತ್ತೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ನಡೆದ ಘಟನೆ ಹಿನ್ನೆಲೆಯಲ್ಲಿ ಲಾಸ್ಟ್ ಒಂದು 15 ದಿವಸದಿಂದ ಜನಗಳಿಗೆ ಸಾಕಷ್ಟು ತೊಂದರೆ ಆಗಿದೆ. 144 ಜಾರಿ ಮಾಡಿದ್ವಿ, 6 ಗಂಟೆ ಮೇಲೆ ಪ್ರಾಹಿಬಿಟ್ ಮಾಡಿದ್ವಿ, ಮದ್ಯ ನಿಷೇಧ ಮಾಡಿದ್ವಿ, ಆಮೇಲೆ ಬೇರೆ ಬೇರೆ ರೀತಿ ಪ್ರಯೋಗಗಳನ್ನ ಮಾಡಲಿಕ್ಕೆ ಕೂಡ ಮುಂದಾಗುವಂಥ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಸಹಜತೆ ಹತ್ರ ಬರ್ತಾ ಇದೆ. 144 ಕಂಟಿನ್ಯೂಡ್ ಇದೆ. ಅದರ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಈ ಥರ ಸ್ವಲ್ಪ ಕನ್ಫ್ಯೂಷನ್ಸ್ ಆದಂಥ ಸಂದರ್ಭದಲ್ಲಿ ನಾನಂತೂ ಮುಕ್ತವಾಗಿ ಎಲ್ಲ ಸಂದರ್ಭದಲ್ಲಿ ಲಭ್ಯ ಇರ್ತೀನಿ. ಕ್ಲಾರಿಫಿಕೇಷನ್ ತೊಗೊಳ್ಳಿ. ಕ್ಲಾರಿಫಿಕೇಷನ್ ನನಗೆ ಇಮಿಡಿಯೇಟ್ ಆಗಲಿಲ್ಲ ಅಂತಂದರೆ ವಿ ವಿಲ್ ವೆರಿಫೈ ಆ್ಯಂಡ್ ಟ್ರೈ ಟು ಕ್ಲಾರಿಫೈ ಅಟ್ ದಿ ಅರ್ಲಿಯೆಸ್ಟ್. ಇಟ್ ಈಸ್ ಬೆಟರ್ ಟು ಗಿವ್ ಕ್ಲಾರಿಫೈಡ್ ಇನ್ಫಾರ್ಮೇಷನ್ ದ್ಯಾನ್ ಗಿವಿಂಗ್ ಇನ್ಫಾರ್ಮೇಷನ್ ವಿಚ್ ಕಮ್ಸ್ ಆ್ಯಸ್ ಇಟ್ ಈಸ್ ಟು ಯು. ಸೊ ಹಾಗಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಮತ್ತು ಸಾರ್ವಜನಿಕರು ಕೂಡ ಏನಾದರೂ ಈ ಥರದ ಗೊಂದಲದ ವಾತಾವರಣ ಇದ್ದಾಗ ಇಮಿಡಿಯೇಟ್ ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಶೇರ್ ಮಾಡಿ, ಸೊ ದಟ್ ವಿ ಕ್ಯಾನ್ ವೆರಿಫೈ ಆ್ಯಂಡ್ ಕ್ಲಾರಿಫೈ. ಈಗ ಅವರ ಹತ್ಯೆ ಸಂಬಂಧಪಟ್ಟಂತೆ ನಾವು 7 ಜನ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ವಿ, ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ. ಈಗ ಫರ್ದರ್ ಹತ್ಯೆ ಅಂತಂದರೆ ಅದರಲ್ಲಿ ಏನೇನಾಗಿದೆ ಅನ್ನೋಂಥದ್ದೆಲ್ಲ ವೆರಿಫೈ ಮಾಡ್ಕೊಂಡಾಗ ಯಾರ್ದಾದ್ರೂ ಬೇರೆ ಹೆಚ್ಚುವರಿಯಾಗಿ ಪಾಲುಗಾರಿಕೆ ಇದೆ ಅಂತಂದಾಗ ಅದನ್ನು ಅರೆಸ್ಟ್ ಮಾಡೋವಂಥದ್ದು, ಅವ್ರನ್ನ ವಶಕ್ಕೆ ತೊಗೊಳ್ಳೋವಂಥದ್ದು ಆಗುತ್ತೆ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೀತಾ ಇದೆ. ಮತ್ತು ನಮಗೆ ಪಂಚನಾಮ ಮಾಡುವಂಥದ್ದಿತ್ತು, ಎವಿಡೆನ್ಸ್ ಕಲೆಕ್ಷನ್ ಮಾಡುವಂಥದ್ದಿತ್ತು, ಬೇರೆ ಬೇರೆ ಇನ್ನೂ ಉಳಿದಂಥ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.